ಕೀರ್ತನೆ 11. ಶರಣರಿಗಿದೆ ಸಂರಕ್ಷಣೆ. ನಾನು ಆಶ್ರಯಿಸಿಕೊಂಡಿರಲು ಪ್ರಭುವನು, ನೀವು ಹೇಳುವುದೆಂತು ನನಗೀ ಮಾತನು? ನೇರ ಮನಸ್ಕರನ್ನು ಕೊಲ್ಲಲು ಇರುಳಲು, ಬಿಲ್ಲು ಬಗ್ಗಿಸಿ ಹರಿದೋ ಆ ದುರುಳರು. ಎದೆಗೆ ಬಾಣವನ್ನು ಹೂಡಿ ನಿಂತಿರುವರು. ಓಡಿರಿ, ಪಕ್ಷಿ ಪಾರಿವಾಳಗಳಂತೆ ಗಿರಿಶಿಖರಗಳಿಗೆ. ಅಸ್ಥಿವಾರವೇ ಕಿತ್ತಿರಲು ಗತಿಯೆನಿತು ಸತ್ಯವಂತರಿಗೆ. ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ, ಸ್ಥಾಪಿಸಿಹನು ಸಿಂಹಾಸನವನ್ನು ಪರದಲ್ಲಿ. ನರಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ, ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಪರೀಕ್ಷಿಸುವನು ಪ್ರಭು ಸಜ್ಜನ ದುರ್ಜನರನ್ನು, ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನು. ಅಗ್ನಿಗಂಧಕಗಳನ್ನು ದುರುಳರ ಮೇಲೆ ಮಳೆಗರೆಯಲಿ, ಉರಿಗಾಳಿಯೇ ಅವರ ಪಾಲಿನ ಧೂಮಪಾನವಾಗಲಿ. ಸತ್ಯಸ್ವರೂಪನಾದ ಪ್ರಭು ಸತ್ಯಪ್ರಿಯನು, ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನು.